ಜಾನಪದ ವಿದ್ವಾಂಸರಾಗಿರುವಂತಹ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದು, ಹೆಸರಾಂತ ಗಾಯಕ ಡಾಕ್ಟರ್ ಜೇಸುದಾಸ್ ಬಳಗದ ಗಾನ ವಿದ್ವಾನ್ ಶ್ರೀ ವೆಂಕಟಕೃಷ್ಣ ಭಟ್ ರವರ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿಯಾಗಿದ್ದು ಹೆಮ್ಮೆಯ ವಿಚಾರ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ MA ಸ್ನಾತಕೋತ್ತರ ಪದವಿ, ಬಳ್ಳಾರಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ಪ್ರಥಮ ಶ್ರೇಣಿಯ MPhil ಪದವಿ, ದೆಹಲಿ UGCಯಿಂದ ರಾಷ್ಟ್ರ ಮಾನ್ಯತೆಯ NET ಉನ್ನತ ಪದವಿ ಪಡೆದಿದ್ದು, ಪ್ರೊಫೆಸರ್ R ನಾಗಪ್ಪ ಗೌಡ್ರವರ ಮಾರ್ಗದರ್ಶನದಲ್ಲಿ ಭಗವತಿ ಆರಾಧನೆ ಸಾಂಸ್ಕೃತಿಕ ಅಧ್ಯಯನ ವಿಷಯದಡಿ ಮಹಾಪ್ರಬಂಧವನ್ನು ಮಂಡಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ನಮ್ಮ ಊರಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ನಾಟ್ಯ ರೂಪಕ, ಭಕ್ತಿಗೀತೆಗಳು, ಛಂದೋಬದ್ಧ ಸಾಹಿತ್ಯ, ಕತೆ, ಕವಿತೆ, ಲೇಖನ, ಸಂಶೋಧನಾ ಬರಹಗಳು, ಚಲನಚಿತ್ರಗಳಿಗೆ ಗೀತ ಸಾಹಿತ್ಯ ನೀಡಿರುವುದು ಇವರ ಪ್ರವೃತ್ತಿಯನ್ನು ಜಗಜ್ಜಗ್ಗಾಹಿರಿಸುತ್ತದೆ. 2019 ಅಕ್ಟೋಬರ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ಕೊಲ್ಲೆಯಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಯುವವಾಹಿನಿ ರಿಜಿಸ್ಟರ್ಡ್ ಘಟಕದ ಆಶ್ರಯದಲ್ಲಿ ಹಾಗೂ ತಮ್ಮ ಮಾರ್ಗದರ್ಶನದಲ್ಲಿ ಪ್ರಾರಂಭಗೊಂಡ ಧಾರ್ಮಿಕ ಶಿಕ್ಷಣ ಪದ್ಧತಿಯ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಧರ್ಮ ಶಿಕ್ಷಣವನ್ನು ಪ್ರತಿ ಮಂಗಳವಾರದಂದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಾವು ನಿಸ್ವಾರ್ಥವಾಗಿ ಬೋಧಿಸುತ್ತಾ ಬಂದಿರುವಿರಿ. ನಾರಾಯಣಗುರು ಧರ್ಮ ಶಿಕ್ಷಣ ಕೇಂದ್ರ ಕೊಲ್ಯ ಇಲ್ಲಿ ನಡೆಯುತ್ತಿರುವ ಅನಿಯಮಿತ ಈ ಧಾರ್ಮಿಕ ಶಿಕ್ಷಣ ತರಗತಿಯು ನಿಮ್ಮಂತಹ ಮೌಲ್ಯಯುತ ಗುರುಗಳ ಜ್ಞಾನಧಾರೆಯಿಂದ ಯಶಸ್ವಿಯಾಗಿ ಮುಂದುವರಿಯುತ್ತಾ ಇಂದು ವಿಶ್ವವ್ಯಾಪಿ ಪಸರಿಸಿರುವುದು ನಮ್ಮಿ ಜಂಟಿ ಸಂಸ್ಥೆಗೆ ಬಹಳ ಹೆಮ್ಮೆಯ ವಿಚಾರ. ತಮ್ಮ ಜೀವನದ ಸಾಧನೆಗಳಿಗೆ ಅನುಗುಣವಾಗಿ ಡಾಕ್ಟರೇಟ್ ಪದವಿ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿದುದು ಬಹಳ ಸಂತೋಷದಾಯಕ. ಹೀಗೆ ವಿಭಿನ್ನ ಶೈಲಿಯಲ್ಲಿ ವಿದ್ಯಾದೇವಿಯ ಪುಣ್ಯ ಸೇವೆಯನ್ನು ಮಾಡುತ್ತಿರುವ ನಿಮಗೆ ಹಾಗೂ ನಿಮ್ಮ ಮಾತಾಪಿತರಿಗೆ ಹಾಗೂ ಸಹಕುಟುಂಬ ಸದಸ್ಯರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಸದಾ ಇರಲೆಂದು ನಾವು ಈ ಸುಸಂದರ್ಭದಲ್ಲಿ ದೇವರತ್ತ ಪ್ರಾರ್ಥಿಸುತ್ತಾ, ದೇವರು ನಿಮಗೆ ಸದಾ ಆಯುರಾರೋಗ್ಯ, ಆಯಸ್ಸು, ಸುಖ, ಸಮೃದ್ಧಿ, ಸಂಪತ್ತನ್ನು ನೀಡಿ ಸದಾ ಹರಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಮತ್ತು ಯುವವಾಹಿನಿ ಕೊಲ್ಯ ಘಟಕ ಹಾಗೂ ನಾರಾಯಣಗುರು ಮಹಿಳಾ ಮಂಡಳಿ ವತಿಯಿಂದ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಈ ಪದಗ್ರಹಣದ ಈ ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನಿಮ್ಮ ಮಾತಾಪಿತಾ ದೇವರುಗಳೊಂದಿಗೆ ನಿಮ್ಮನ್ನು ಅಭಿನಂದಿಸಲು ನಾವು ತುಂಬ ಸಂತೋಷ ಪಡುತ್ತೇವೆ. ಸಾಗರದಿಂದ ಒಂದಿಷ್ಟು ಹನಿಯನ್ನು ನಿಮ್ಮ ಮುಂದೆ ಪ್ರಚುರಪಡಿಸಿದ್ದೇವೆ ಅಷ್ಟೇ. ಮೊಗೆದಷ್ಟು ಬಗೆದಷ್ಟು ಮುಗಿಯದ ಅನನ್ಯ ಸಂಪತ್ತು ಇವರದು. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ, ತಾರೀಕು 14/8/2022. ಧನ್ಯವಾದಗಳು. ಶ್ರವಣಗೈಯ ಬೇಕು ಮಗುವೆ ಪುಣ್ಯ ಕಥನವ, ಭಕ್ತಿಯಿಂದ ಹಾಡಬೇಕು ಅದುವೆ ಕೀರ್ತನ. ಮನದಿ ಮೆಲುಕು ಮೆಲುಕು ಹಾಕಿ ಮನನ ಮಾಡಬೇಕು, ಪಾದ ಸೇವೆಯಲ್ಲಿ ಭಕ್ತಿ ತೋರಬೇಕು. ಶ್ರವಣಗೈಯ ಬೇಕು ಮಗುವೆ ಪುಣ್ಯ ಕಥನವ. ಶ್ರದ್ಧೆಯಿಂದ ಅರ್ಚನೆಯನು
ಅರ್ಚನೆಯನು ಗೈಯಬೇಕು. ಶಿರವ ಬಾಗಿ ಗೌರವದಿ ನಮಿಸಬೇಕು ನಮಿಸಬೇಕು. ದಾಸ್ಯ ಬೇಕು ದಾಸನಾಗೋ, ದಾಸ್ಯ ಬೇಕು ದಾಸನಾಗೋ. ಈಶನೊಡನೆ ಒಲುಮೆ ಇಂದ ಸಖ್ಯ ಬೆಳೆಸೋ. ಶ್ರವಣಗೈಯ ಬೇಕು ಮಗುವೆ ಪುಣ್ಯ ಕಥನವಾ. ಆತ್ಮನಿವೇದನೆ ಮಾಡಿ ನೀನು ಶರಣನಾಗೋ ಶರಣನಾಗೋ. ನವವಿಧ ಭಕ್ತಿಯಿಂದ ಹರನ ಬೇಡೋ ಹರಿಯ ಬೇಡೋ. ಶಂಕರನ ನೋಡೋ ನೀ ಸದ್ಗುರುವ ಕಾಣೋ ನೀ ಪಾದ ಸೇವೆಯಲ್ಲಿ. ಭಕ್ತಿ ತೋರಬೇಕು ಶ್ರವಣಗೈಯ ಬೇಕು ಮಗುವೆ ಪುಣ್ಯ ಕಥನವಾ. ಭಕ್ತಿಯಿಂದ ಹಾಡಬೇಕು ಅದುವೆ ಕೀರ್ತನ. ಗೌರವ ಅಧ್ಯಕ್ಷರಾದಂತಹ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ ಅಭಿನಂದನಾ ಪೀಠದ ಮುಂಭಾಗಕ್ಕೆ ಬರಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗೌರವ ಅಧ್ಯಕ್ಷರು ಶಾಲು ತೊಡಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅರುಣ್ ಉಳ್ಳಾಲ್ ಸರ್ ಅವರ ಪಿತರಾದಂತಹ ಶ್ರೀಯುತ ನಾಗೇಶ್ ತೊಕ್ಕೋಟು. ಅದೇ ರೀತಿ ನಾರಾಯಣಗುರು ಮಹಿಳಾ ಮಂಡಳಿಯ ಗೌರವ ಅಧ್ಯಕ್ಷರಾದಂತಹ ಶ್ರೀಮತಿ ಮೀನಾಕ್ಷಿ ಐತಪ್ಪ ತಾವು ಅಭಿನಂದನದ ಪೀಠದ ಮುಂಭಾಗಕ್ಕೆ ಬರಬೇಕು. ಶ್ರೀಮತಿ ದಿವ್ಯಾ ನಾಗೇಶ್ ಇವರಿಗೆ ಶಾಲನ್ನ ಹೊದಿಸಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇದರ ಅಧ್ಯಕ್ಷರಾದಂತಹ ಶ್ರೀ ವೇಣುಗೋಪಾಲ್ ಕೊಲ್ಯ ತಾವು ಅಭಿನಂದನಾ ಪೀಠಕ್ಕೆ ಮುಂಭಾಗಕ್ಕೆ ಬಂದು ಡಾಕ್ಟರ್ ಅರುಣ್ ಉಳ್ಳಾಲ್ ಸರ್ ಇವರಿಗೆ ಶಾಲು ಹೊದಿಸಿ ಗೌರವಿಸಿ ಅಭಿನಂದಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾದಂತಹ ಮೋಹನ್ ಮಾಡೂರು ತಾವು ಶ್ರೀ ನಾಗೇಶ್ ತೊಕ್ಕೋಟು ಇವರಿಗೆ ಹಾರವನ್ನು ಹಾಕಿ ಗೌರವಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ದಿವ್ಯಾ ನಾಗೇಶ್ ಇವರಿಗೆ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಕುಸುಮ ಭರತ್ ಕುಂಪಲ ತಾವು ಹಾರವನ್ನು ಹಾಕಿ ಗೌರವಿಸಿ ಅಭಿನಂದಿಸಬೇಕಾಗಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಗುರುಗಳಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೆ ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಉದಯ್ ಅಮೀನ್ ಮಟ್ಟು ತಾವು ಹಾರವನ್ನ ಹಾಕಿ ಗೌರವಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇದರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಂತಹ ಶ್ರೀ ಈಶ್ವರ್ ಸುವರ್ಣ ಕನೀರ್ತೋಟ ತಾವು ಅಭಿನಂದನಾ ಪೀಠಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಾಗೇಶ್ ಇವರಿಗೆ ಅರುಣ್ ಉಳ್ಳಾಲ್ ಇವರಿಗೆ ಪೇಟವನ್ನು ತೊಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ನಿಕಟ ಪೂರ್ವ ಅಧ್ಯಕ್ಷರಾದಂತಹ ರವಿ ಕೊಂಡೋಣ ತಾವು ನಾಗೇಶ್ ಇವರಿಗೆ
ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಮುಖ್ಯ ಅತಿಥಿಯಾದಂತಹ ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣ ತಾವು ಅಭಿನಂದನಾ ಪೀಠದ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ದಿವ್ಯಾ ನಾಗೇಶ್ ಇವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಗೌರವಾನ್ವಿತ ಅತಿಥಿಯಾದಂತಹ ಶ್ರೀಯುತ ಮಹೇಶ್ ಕುಮಾರ್ ಎಸಿಪಿ ಪಣಂಬೂರು ಉತ್ತರ ವಿಭಾಗ ಇವರು ಅಭಿನಂದನಾ ಪೀಠದ ಮುಂಭಾಗಕ್ಕೆ ಬರಬೇಕು. ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಸರಿಗೆ ಫಲವಸ್ತುವನ್ನು ನೀಡಿ ಗೌರವಪೂರ್ವಕವಾಗಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಗೌರವಾನ್ವಿತ ಅತಿಥಿಗಳಾದಂತಹ ಶ್ರೀ ಶ್ರವಣ್ ಕುಮಾರ್ ಅಗ್ರಬೈಲು ತಾವು ಅಭಿನಂದನಾ ಪೀಠದ ಮುಂಭಾಗಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅರುಣ್ ಸರ್ ಅವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಸೋಮೇಶ್ವರ ತಾವು ಡಾಕ್ಟರ್ ಅರುಣ್ ಉಳ್ಳಾಲ್ ಸರಿಗೆ ಅಭಿನಂದನಾ ಪತ್ರವನ್ನ ನೀಡಿ ಗೌರವಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಂದಿನ ಈ ಒಂದು ಅಭಿನಂದನಾ ಕಾರ್ಯಕ್ರಮದ ವಿಶೇಷ ಸ್ಮರಣಿಕೆಯನ್ನ ನಾವು ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ, ಅದೇ ರೀತಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ, ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿ ಇದರ ಪರವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಭಾವಚಿತ್ರವನ್ನ ಈ ಅಭಿನಂದನಾ ರೂಪವಾಗಿ ಅವರಿಗೆ ಈ ಒಂದು ಕುಟುಂಬಕ್ಕೆ ನಾವು ನೀಡುತ್ತಿದ್ದೇವೆ. ಇದನ್ನ ಟ್ರಸ್ಟ್ದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ಯುವ ವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರು, ಅದೇ ರೀತಿ ಬಿಲ್ಲವ ಸೇವಾ ಸಮಾಜದ ಕಾರ್ಯದರ್ಶಿ, ಅದೇ ರೀತಿ ಮಹಿಳಾ ಮಂಡಳಿ ಅಧ್ಯಕ್ಷರು ತಾವು ಇವರಿಗೆ ನೀಡಿ ಗೌರವಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇಂದಿನ ಈ ಒಂದು ಸಂತೋಷದ ಈ ಒಂದು ಕ್ಷಣ, ಈ ಒಂದು ಕುಟುಂಬಕ್ಕೆ ಅರುಣಾಭಿನಂದನ. La 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 la. ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಈ ಸಮಯವು, ಈ ಒಂದು ಸುದಿನ ನಮ್ಮ ಸೌಭಾಗ್ಯವು, ಸೌಭಾಗ್ಯವು ಇದು ನಮ್ಮ ಪುಣ್ಯವು. ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಈ ಸಮಯವು. ರಾತ್ರಿ ಹಗಲೆನ್ನದ ಶ್ರಮವು ನಿಮ್ಮದು,
ವಯಸ್ಸಿಗೂ ಮೀರಿದ ಸಾಧನೆ ನಿಮ್ಮದು, ಸಂಸ್ಕಾರ ಸಂಸ್ಕೃತಿಯ ಪ್ರತಿರೂಪವು. ದಿವ್ಯ ನಾಗೇಶರ ಜ್ಯೇಷ್ಠ ಪುತ್ರರು, ಹಿರಿಯರಿಗೂ ಕಿರಿಯರಿಗೂ ಪ್ರೀತಿ ಪಾತ್ರರು. ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಈ ಸಮಯವು. ಈ ಒಂದು ಸುದಿನ ನಮ್ಮ ಸೌಭಾಗ್ಯವು, ಸೌಭಾಗ್ಯವು ಇದು ನಮ್ಮ ಪುಣ್ಯವು. ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಈ ಸಮಯವು. ಡಾಕ್ಟರೇಟು ಗೌರವ ನಮಗೆ ಹೆಮ್ಮೆಯು, ಧರ್ಮ ಶಿಕ್ಷಣ ತರಗತಿಯು ನಮ್ಮ ಭಾಗ್ಯವು. ಜಿಲ್ಲಾ ರಾಜ್ಯೋತ್ಸವ ನಿಮ್ಮ ಮಡಿಲಿಗೆ, ಕಂಚಿನ ಕಂಠದ ಸ್ವರ ನಿಮ್ಮದು. ಫಲಾಪೇಕ್ಷೆ ಬಯಸದ ಗುಣ ನಿಮ್ಮದು. ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಈ ಸಮಯವು. ಈ ಒಂದು ಸುದಿನ ನಮ್ಮ ಸೌಭಾಗ್ಯವು, ಸೌಭಾಗ್ಯವು ಇದು ನಮ್ಮ ಪುಣ್ಯವು. ಅರುಣಾಭಿನಂದನ ಈ ಸಮಯವು, ಅರುಣಾಭಿನಂದನ ಈ ಸಮಯವು. ಬರೆದವರು ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಇನ್ನು ಮುಂದಿನ ಪ್ರಥಮ ಅಧ್ಯಕ್ಷರಾದಂತಹ ಉಪಾಧ್ಯಕ್ಷರಾದಂತಹ ಸಾಹಿತಿ ಶ್ರೀ ಲತೀಶ್ ಎಂ ಸಂಕೋಳಿಗೆ ಈ ಒಂದು ಅದ್ಭುತವಾದ ಸಾಹಿತ್ಯಕ್ಕೆ ಕಂಠವನ್ನು ನೀಡಿರತಕ್ಕಂತಹವರು ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ, ಯುವ ವಾಹಿನಿ ರಿಜಿಸ್ಟರ್ಡ್ ಬೆಂಗಳೂರು ಘಟಕದ ಮಾಜಿ ಅಧ್ಯಕ್ಷರಾದಂತಹ ಕಿಶನ್ ಪೂಜಾರಿ ಬೆಂಗಳೂರು. ಇವರು ಬೆಂಗಳೂರಿನ ಹೇಮಂತ್ ಸ್ಟುಡಿಯೋದಲ್ಲಿ ಧ್ವನಿ ಮುದ್ರಿತ ಮಾಡಿ ನಮಗೆ ಈ ಸಂದರ್ಭದಲ್ಲಿ ನಿಸ್ವಾರ್ಥ ಸೇವೆಯನ್ನು ನೀಡಿ ನಮಗೆ ಸಹಕರಿಸಿರುವರು. ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಮಾತಾಪಿತರಾದಂತಹ ಶ್ರೀ ನಾಗೇಶ್ ತುಕ್ಕೋಟು, ಅದೇ ರೀತಿ ಶ್ರೀಮತಿ ದಿವ್ಯಾ ನಾಗೇಶ್ ತುಕ್ಕೋಟು ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅಭಿನಂದಿಸಿದ ಜಂಟಿ ಸಂಸ್ಥೆಯ ಸರ್ವ ಪದಾಧಿಕಾರಿಗಳು, ಅದೇ ರೀತಿ ಅತಿಥಿ ವರಿಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಗುರು, ವಾರ ವಾರ ನಮ್ಮಲ್ಲಿ ಧರ್ಮ ಶಿಕ್ಷಣವನ್ನು ನಿಸ್ವಾರ್ಥವಾಗಿ ನೀಡುತ್ತಿರುವಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ತಮ್ಮ ಅನಿಸಿಕೆಯ ಮಾತಿಗೆ ನಾವು ಕಿವಿಯಾಗುತ್ತಿದ್ದೇವೆ. ಕೆಲವು ಔನ್ನತ್ಯದ ಕ್ಷಣಕ್ಕೆ ಪೋನಾಗ ಏತ್ ಸಾಧ್ಯನ ಶಕ್ತನ ಅಯಗಲ ಮಾತು ಪನ್ಪುನವು ಮೌನ ಹಾಕೊಂಡು ಪನ್ಪುನಕ್ಕೆ ಎಂಗಿನ ಅನುಭವ ಒಂದುಂಡು. ಓಲೋಲು ದಾದಾದ ಪಾತ್ರ ಒಂದಿತ್ತಿನ ಇನಿ ದಾಯಕ ಪಾತ್ರ ಒಂಥರ ಸಂಕೋಚ ಒಂದುಂಡು. ಬೊಕ್ಕ ಮನಸ್ಸುಡು ಬುಡ್ಲೆ ಕನಸುಡ್ಲೆ ಯಾಣಿ ಎನ್ನುದಿಚ್ಚಂಡು ಒಂತೆ ಅತಿಶಯ ಪನ್ಪುನಾತ್ ಅದ್ದೂರಿದ ಆ ಗೌರವವನ್ನು ನಿಖಿಲ ಕೊರಿಯಾರು ಹೆಂಗೆ ಗೊತ್ತಿಜ್ಜಿ ಅವು ಬಹುಶಃ ಈತೇ ಶಾರ್ಟ್ ಉಪ್ಪುನ ಎನ್ನಡ್ದು ಮಸ್ತ್ ಎತ್ತರ ಉಂಡ ಗೌರವ ಅಂಚಾದು ಆ ಪ್ರೀತಿಗೆ ಸೊಲ್ಮೆ ಉಂಡು. ಬಹುಶಃ ಹಿಂಗೆ ಎತ್ತು ಸಂಕೋಚ ಅಂಡು ಪಂಡ ಸಂಕೋಚ ಬೊಕ್ಕ ಸಂತೋಷ ಈ ಮಟ್ಟಿಗೆ ಬಹುಶಃ ಎಲ್ಲೊಂದು ಜನ ಮದ್ಮೆಗಳವನ್ ಆ ನಮೂನೆಡ್ ಸಹಜವಾಯಿನ ದೇಪಂಡ ಎನ್ನ ಇಲ್ಲದಕ್ಕಲು ಪಪ್ಪ ಅಮ್ಮನ ಒಟ್ಟಿಗೆ ಈ ಗೌರವ ಎನ್ನ ರಾಜ್ಯೋತ್ಸವ ಅವಾರ್ಡ್ ಈಜಿನ ಡಾಕ್ಟರೇಟ್ ಅವಾರ್ಡ್ ಅಡೆ ಮುಟ್ಟಲ ಸನ್ಮಾನ ಅಂದು ಇಲ್ಲಡೆ ಎರಾಂಡ ಬತ್ತಂಡ
ಪೊರ್ಲುಡು ಕುಲ್ಲಾದು ಒಂಜಿ ಚಾಪರ್ಪದ ಅಂಚನೆ ಕಡಪುಡು ಒಂದಿತ್ತೀನಿ ಇಂಕಲ್ ಇಲ್ಲದ ಪದ್ಧತಿ ಅದಿತ್ತು ಯಾಪ ಈ ಡಾಕ್ಟರೇಟ್ ಬೊಕ ರಾಜ್ಯೋತ್ಸವಡೆ ಅಂತ ತಿಕ್ಕದು ಬುರಿಯನೋ ಅಪಗ ಆನಿ ದೀತಿನ ಪಗೇನು ಪೂರ ದಿಂಜ ಜನಕ್ಕೆ ಬೂಟೆರ ಸಾಧ್ಯ ಅಂಡು ಆಂಡ ಆ ಮೋಕೆ ಎಂಕ ಅರ್ಥ ಆಪುಂಡು ದಿಂಜ ಜನಕ್ಕಲು ಅಭಿನಂದನೆ ಪೂರ ಮಲ್ತೇರು ಆಂಡ ಇನ್ನಿತ ಈ ಅಭಿನಂದನೆ ಇಂದು ಮುಖಸ್ತುತಿದ ಪಾತೆರತ್ತು ದಾಯ ವಿಶೇಷ ಅನ್ನೋದು ಪಂಡ ಒಂಜಿ ಅರ್ಥೋಡು ಇಂದು ಎಂಕೆನ್ನ ಇಲ್ಲದ ಅಭಿನಂದನೆ ಎಂಕ್ ಆಪ್ತವಲಯರ್ನೆ ಬೊಕ್ಕ ದಿನನಿತ್ಯ ಒಡನಾಟ ಉಪ್ಪುನನೆ ಜನಕಲ್ಲೊಟ್ಟಿಗೆ ಕೊರ್ನಂಚಿನ ಅಭಿನಂದನೆ ಕೊಲ್ಯದ ಬಿಲ್ಲವ ಸಂಘ ಎಂಕ್ಲೆಗ್ ತೊಕ್ಕೋಟುದ ವಿಠೋಬರುಕ್ಮೈ ಮಂದಿರದಕ್ಲೆಗ್ ಅವು ಅಕ್ಲೆಗ್ಲ ಗೊತ್ತುಪ್ಪುನ ಸತ್ಯನೇ ತೊಕ್ಕೋಟುದ ವಿಠೋಬರುಕ್ಮೈ ಮಂದಿರದಕ್ಲೆಗ್ ನಮ್ಮ ಮಂದಿರ ಬುಡ್ನ ರಡ್ನೆ ಮಂದಿರത്തിന് ಅವು ಕೊಲ್ಯದ ನಾರಾಯಣಗುರು ಮಂದಿರ ಎಂಕಲ ಆಗು ಹೋಗು ಆಸು ಬೀಸು ಮಾತಲ ಮೂಲು ಗೊತ್ತಿತ್ತುಂಡು ಪ್ರತಿ ಚಟುವಟಿಕೆಗಳ ಸಂಬಂಧ ಇತ್ತುಂಡು ಬೊಕ ಎಂಕಲ್ನ ಮಂದಿರದ ದಿಂಜ ಸದಸ್ಯರಿಗೆ ಸಂಬಂಧಿಕರು ಇದನ್ನ ಪರಿಚಯಿಸ್ತೇರು ಈ ಮಂದಿರದಕ್ಲ ಆದಿತ್ತೇರು ಅವು ಕಿನ್ಯ ಪ್ರಾಯೋಡು ಮಂದಿರದ ತಂಡದೊಟ್ಟಿಗೆ ಭಜನೆಗೆ ಬರುವಂದಿತ್ತಿನಂಚಿನ ಮಂದಿರ ಎಂದು ಕಿನ್ಯ ಪ್ರಾಯೋಡು ಪಪ್ಪನಮ್ಮನ ಕೈ ಪತ್ತೊಂದು ಬತ್ತೊಂದಿತ್ತಿನ ನಾರಾಯಣಗುರು ಹಾಲ್ ಇಂದು ಅಂಚಾದು ಆನಿ ದಿನೋಡ್ದು ಇನಿ ಮುಟ್ಟಲ ಕೊಲ್ಯ ಬಿಲ್ಲವ ಸಂಘದ ಒಟ್ಟಿಗೆ ಒಂಜಿ ಒಡನಾಟ ದಿವೊಂದು ಬತ್ತ ಐಡ್ದು ಬೊಕ್ಕ ಕುಣಿತ ಭಜನದ ಸಂಬಂಧ ಅಂಡು ಐಡ್ದು ಬೊಕ್ಕ ಒಡನಾಟ ಬೇತೆ ಬೇತೆ ಕಾರಣ ಮೂಲು ಎನ್ನ ಪಪ್ಪನ ಒಟ್ಟಿಗೆ ಉದ್ಯೋಗಿ ಆತಿನ ಗೋಪಾಲಕೃಷ್ಣ ಅಣ್ಣ ಇತ್ತೇರು ದಿಂಜ ಮಿತ್ರರು ಇತ್ತೇರು ಎಂಕಲಿ ಇಲ್ಲಡೆ ಬರೋಂದು ಪುನಕಲಿ ಉರ್ಲೇರು ಅಂಚಾದು ಆ ಪೂರ ಒಡನಾಟ ಒಂಜಿ 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 ಚೌಕಟ್ಟು ಪನ್ಪುನಲಕ ಧರ್ಮ ಶಿಕ್ಷಣ ತರಗತಿ ಪ್ರಾರಂಭ ಅಂಡು ಮೂಲು ಅವು ಓಪುಂಡ ದುಂಬು ಓಪುಂಡ ಪನ್ಪುನ ಇತ್ತ ಬಗ್ಗೆ ಎಂಕೆ ಸಂದೇಹ ಇತ್ತನು ಗುರುಕುಲನ ಪಾದಗೆ ಅಂದಿದ್ದಿತ್ತೆ ಗುರುಕುಲೆಗೆ ಅವು ಬೋಡಿತ್ತನು ಬೊಕ್ಕ ನಾರಾಯಣ ಗುರುಕುಲೆನ ಮಲ್ಲ ಸಂದೇಶ ನಿಂದಿತ್ತಿನು ಪ್ರತಿ ಒಂಜಿ ವ್ಯಕ್ತಿಲ ಧರ್ಮ ಶಿಕ್ಷಣನು ಪಡೆಯೋಡು ವೇದಜ್ಞಾನನು ಪಡೆಯೋಡು ಒಂದು ಎನ್ನ ಪ್ರಕಾರ ಯುವವಾಹಿನಿದ ಅಧ್ಯಕ್ಷರು ಉಳ್ಳೇರು ಬಹುಶಃ ಜಿಲ್ಲೆ ಹತ್ತು ಬೇತೆ ಕಡೆಟ್ಲ ಧರ್ಮ ಶಿಕ್ಷಣನ ಅಧ್ಯಯನ ಮಲ್ಪೇರು ಶಿವಗಿರಿ ಬುಡ್ನ ಬೇತೆ ಸಾಧ್ಯ ಆತಿಜ್ಜಿ ಅವು ಕೊಲ್ಲೆಡು ಮಾತ್ರ ಸಾಧ್ಯ ಆತನು ಪನ್ಪುನವು ಎಂಕತ್ತು ಈ ಕೊಲ್ಯ ಘಟಕದ ಮಾತೆರ್ಗಲ ಮಲ್ಲ ಸಂತೃಪ್ತಿದ ವಿಷಯ ಆ ಮೂಲಕ ನಾರಾಯಣ ಗುರು ತತ್ವನು ನಿಜ ಅರ್ಥೋಡು ಸಾಕಾರ ಮಲ್ಪರು ಒಂಜಿ ಪ್ರಯತ್ನ ಇದೆ ನಿಜ ಅರ್ಥೋಡು ಪ್ರಯತ್ನ ಬಹುಶಃ ಐಕಾದೆ ಈತು ವಿಶಾಲವಾಯಿನ ಸಭಾಂಗಣ ಇತ್ತನಲ್ಲ ವ್ಯವಸ್ಥೆ ಇತ್ತನಲ್ಲ ಎಂಕಲ್ನ ತರಗತಿ ಗುರುಕುಲ್ನ ಎದುರೇ ಬಂದಿತ್ತು ಇತ್ತಿಗಲ ಗುರುಕುಲ್ನ ಎದುರೇ ಬಂದು ದಾಪಂಡ ಆರ್ನ ಸಂದೇಶ ಎಂಕಲು ಜಾರಿ ಮಲ್ಪರು ಒಂಜಿ ಪ್ರಯತ್ನ ಮಲ್ತೊಂದು ಪುನಾತೆ ಇಂದಕ್ಕೆ ಕೊಲ್ಯ ಯುವವಾಹಿನಿದ ಘಟಕ ಇಂಥ ಮುತಾಲಿಕಡಿ ಇತ್ತನಲ್ಲ ನಾರಾಯಣಗುರು ಮಂದಿರದ ಆಡಳಿತ ಮಂಡಳಿ ಬೊಕ್ಕ ಬಿಲ್ಲವ ಸಮಾಜ ಕೊಲ್ಯ ಅಕಲ್ನ ಒತ್ತುಗಾರಿಕೆ ಉಂಡತೆ ಐಡದೇ ಇಂದು ಸಾಕಾರ ಆತೀನಿ ಬಹುಶಃ ಮೋಹನಣ್ಣ ಇಂದನ್ನು ಒತ್ತೊಂದು ಬೇರೆ ನೂತನ ಅಧ್ಯಕ್ಷರ ಒತ್ತೊಂದು ಬೇರೆ ಈ ಪೂರ್ವದ ಅಧ್ಯಕ್ಷರನ್ನ ಒತ್ತೊಂದು ಬೇರೆ ಅಂಚಾದು ಅಕಲ್ನ ಒತ್ತುಗಾರಿಕೆ ಬೊಕ ಎಂಕ್ ಗುರು ಸದೃಶ್ಯರ್ ಲೆಕ್ಕ ಉಪ್ಪುನ ಬಿಲ್ಲವ ಸಮಾಜದ ದಿಂಜ ಹಿರಿಯ ಆತ್ಮೀಯ ಒಡನಾಡಿ ಅಕಲ್ ಪೂರ ಇನಿ ಇಂಚಿನೊಂಜಿ ಗೌರವನ ಸಂದಾಯ ಮಲ್ತಿದೇರು ಈ ಕಾರಣಗೆ ಅವು ಅವಿಸ್ಮರಣೀಯ ರಡ್ಡನೇ ಕಾರಣದಾದ ಅಂದ ಪಂಡ ಬೇತೆ ಬೇತೆ ಸನ್ಮಾನ ಗೌರವಲ ಆತುಂಡು ಅಂಡ ಎನ್ನ ಪಪ್ಪಮ್ಮನೊಟ್ಟಿಗೆ ಸನ್ಮಾನ ಇದು ಸುರು ಇಂದು ಅತ್ಯಂತ ಸ್ಮರಣೀಯವಾಯಿತು ಇಂದು ಅರುಣಾಭಿನಂದನತ್ತು ಸ್ಮರಣಾಭಿನಂದನೆ ಸ್ಮರಣೆಡು ಒರಿಯುನ ಅಭಿನಂದನೆ ಅಂಚಾದು ಅವು ಮಲ್ಲ ಸಂತೃಪ್ತಿ ಒಂಜಿ ಪಾತೆರ ಅಗತ್ಯವಾದ್ಯನ ಪನೋಡೆ ಯಾನು ಇನಿ ಇಂಚೆ ಇತ್ತಂಡ ಐಕ್ ಮೂಲಭೂತವೈನ ಕಾರಣ ಎನ್ನ ಪಪ್ಪಮ್ಮ ಕುರ್ತಿನ ಸಂಸ್ಕಾರ ಅಕಲು ಇಂಚತ್ತು ಇಂಚೆಂದು ಒಂಜಿ ಸಾದಿನ ಪೊಲಬು ಮಲ್ತು ಕೊರ್ನೆಡ್ದವರ ಬೊಕ್ಕ ದಿಂಜ ಸಮಾಜಮುಖಿಯಾದ ಬುಳೆಪಾಯಿ ನಡೆದವರ ಈ ಪಾತೆರನ್ನು ಪನೋಡೆ ಮುಲುಪುನ ಮಾತ ಯುವ ಸ್ನೇಹಿತರಿಗೆ ಇನ್ನೊಂಜಿ ಕೆಬಿ ಪಾತೆರ ಬಹುಶಃ ಎಂಕ್ ತಿಕ್ಕಿನ ಡಾಕ್ಟರೇಟ್ ಜಗತ್ತಡು ಸುರುವತ್ತು ಡಾಕ್ಟರೇಟ್ ತಿಕ್ಕಿನಿ ಎಂಕ್ ತಿಕ್ಕಿನ ರಾಜ್ಯೋತ್ಸವ ಜಗತ್ತಡು ಸುರುವತ್ತು ತಿಕ್ಕಿನಿ ಜಿಲ್ಲಾ ರಾಜ್ಯೋತ್ಸವ ಅಣ್ಣ ದಾಯಿ ಇತ್ತು ಜನ ಲೆತ್ತೇರು ಮೋಕೆ ಮಲ್ತೇರು ಇಂಚಿನ ಗೌರವ ಕೊರಿ ಎಂದು ಪಂಡ ಯಾನು ಸಮಾಜದೊಟ್ಟಿಗೆ ದೀತಿನ ಒಡನಾಟಡು ಐಕ ಸಾಮಾಜಿಕ ಪ್ರಜ್ಞೆಯನ್ನು ಬುಧರು ಜನಕ್ಕೆ ಯಾನು ಎನ್ನ ಇಲ್ಲದ ಬಿತ್ತಿಲ್ದ ಆಸ್ತಿ ಅತ್ತು ಎನ್ನ ಪಪ್ಪಮ್ಮ ಎನ್ನನ್ನು ಊರ್ದ ಆಸ್ತಿ ಅದ ಎನ್ನ ಬುಳೆಪಾಯ ಅಂಚಾದು ಪ್ರತಿಯೊಂಜಿ ಸ್ಪಂದನೆ ಒಂಜಿ ಮರಣದ ಇಲ್ಲಡೆ ಒಂಜಿ ಮದಿಮೆದ ಇಲ್ಲಡೆಲ್ಲ ಅಕಲ್ನ ಒಟ್ಟಿಗೆ ಅನುಭವತೆ ಪ್ರತಿ ಅಕಲ್ನ ಒಟ್ಟಿಗೆ ಸೇರಿದೆ ಯಾನು ಇನಿ MRPLದ ಒಂಜಿ ಉಪನ್ಯಾಸನ ವಿದ್ಯಾರ್ಥಿಗಳಿಗೆ ತಡಂಬೈಲು ಸುರತ್ಕಲ್ಡು ಕುರುದಿಡೆ ಬತ್ತಿನೇ ಕಾಂಡೆ ಅವಳು ಯಾನು ಒಂಜಿ ಪಾತ್ರ ಪಂಡೆ ಭಾರಿ ಅಪರೂಪದ ವಿದ್ಯಮಾನ ಪಪ್ಪಗ ಸ್ನೇಹಿತ ಆಯಿ ನಕಲು ಪೂರ ಮಗೆಕ್ ಸ್ನೇಹಿತ ಆಪುನಿ ಭಾರಿ ಕಡಿಮೆ ಎನ್ನ ಕುಟುಂಬಡವು ಸತ್ಯ ಎನ್ನ ಪಪ್ಪನ ಸ್ನೇಹಿತರು ಪೂರ ಎನ್ನರ ಸ್ನೇಹಿತರು ಗೋಪಾಲಕೃಷ್ಣ ಅಣ್ಣೆಲ್ಲ ಸೇರೋದೆಲ್ಲ ಅನ್ಕುನಿ
ಅವು ಮಲ್ಲ ದಯಪಂಡ ತಲೆಮಾರುದ ಅಂತರ ಪನ್ಪುನ ಉಂಡು ಅಕಲ್ನ ಯಾರನ್ನ ಜಾಪಲ ಉಪ್ಪುನನೆ ಪಂಡದು ದೂರ ಪೋಪುನನೆ ಜಾಸ್ತಿ ಅಂಡ ಆ ಸಂಬಂಧನು ಇನ್ನೆಂಗಲ ಕುಟುಂಬದ ಇಲ್ಲ ಅಂದು ಸಂಬಂಧಿಕರನ ಬಲ ಇಡ್ಲಂಡು ತೊಕ್ಕೋಟುಡ್ಲಂದು ಕೊಲ್ಲೆಡ್ಲಂದು ಇಂಚಿನ ಎತ್ತೋ ಸಂಘ ಸಂಸ್ಥೆ ಇಡ್ಲಂದು ಅಂಚಾದು ಆ ಸಾಮಾಜಿಕ ಪ್ರಜ್ಞೆಟು ಬುಳೆಪಾಯಿನ ಬೊಕ್ಕ ಎಡ್ಡೆ ಶಿಸ್ತುದ ಚೌಕಟ್ಟುಡು ಬದುಕಿನ ರೂಪಣೆ ಮಲ್ತಿನಂಚಿನ ಗುರು ದೇವ ಬೊಕ ಭಾಗ್ಯ ಮೂಜಿ ಸದೃಶರಾಯಿನ ಪಪ್ಪಮ್ಮನ ಚರಣಗ್ ವಿನೀತವಾದ ವಂದನೆ ಮಲ್ಪುವೆ ಬೊಕ ಇನ್ನಿ ದಾದಪೂರ ಎಂಕನಿಕಿಲು ಗೌರವ ಕುರಿಯಾರ ಪೂರ ಅಕ್ಕನ ಚರಣಾರವಿಂದಾಗ ಎನ್ನ ಸಮರ್ಪಣೆ ಮಲ್ಪುವೆ ಈ ಪ್ರೀತಿ ನಿರಂತರವಾದ ಉಪ್ಪಾಡು ಖಂಡಿತವಾದಲ ಈ ಸನ್ಮಾನ ಇಂಕ್ ಸಂದಿನಿಂದ ಅನಿ ಎಣ್ಣೆ ಅವು ನಾರಾಯಣ ಗುರುಕುಲ್ನ ಪಾದಗೂ ಸಂದಿನವು ಯಾನು ಈ ಮೂಲಕ ಧರ್ಮ ಶಿಕ್ಷಣ ತರಗತಿದ ಮುಖೇನ ಇಂಚಿನೊಂಜಿ ಒಡನಾಡಿನೊಟ್ಟಿಗೆ ಬೇತೆ ಬೇತೆ ರೀತಿದ ಎಡ್ಡೆತನ ನಿಕ್ಲಿಡ್ದಾನ ಕಲ್ತಿದೆ ದುಂಬುಲ ಕಲ್ತಿದೆ ಇತ್ತೆಲ್ಲ ಕಲ್ತೊಂದುಲ್ಲೆ ಎಡ್ಡೆ ಮೋಕೆ ಉಪ್ಪುನ ಯಾನು ಹಿರಿಯಕ್ಲಿನ ಮಾತಾಡೋದು ಜವನೇರ್ಲ ಯುವ ವಾಹಿನಿದ ಜವನೇರಾದ ಎಡ್ಡೆ ಮೋಕೆ ಉಪ್ಪುನಕ್ಕಲು ಬೇತೆ ಬೇತೆ ಎಡ್ಡೆ ಆದರ್ಶ ಸಂಸ್ಥೆಲೆಡು ಉಪ್ಪುನಕ್ಕಲು ಬೊಕ್ಕ ಮಾತೆರನೊಟ್ಟಿಗೆ ಇಂಚ ಬದುಕೋಡು ಇಂಚ ಪಾತೆರೋಡು ಪನ್ಪುನ ಗುಣ ಮಹತ್ತಿಗೆ ಉಪ್ಪುನಕ್ಕಲು ಅಂಚ ಅದು ನಿಖಲ್ನೊಟ್ಟಿಗೆ ನಿಖಲ್ದಾದ ಎಣ್ಣದಾರ ಗೊತ್ತಿದೆ ಯಾನಂತೂ ನಿಖಲ್ನೊಟ್ಟಿಗೆ ಬುಳೆ ಒಂದುಂಡೆ ಎಂದು ಪರಮ ಸತ್ಯ ಅಂಚ ಅದು ಇಂಚಿನೊಂಜಿ ಒಡನಾಟಗೆ ಕಾರಣ ಆತಿನ ಯುವ ವಾಹಿನಿಯಿಂದ ಪೂರ್ವ ಅಧ್ಯಕ್ಷರು ಮಾತೆರು ಬೊಕ್ಕ ಪ್ರಸ್ತುತ ಅಧ್ಯಕ್ಷರಿಗೆ ಯಾನ ರಡ್ಡು ಕೈ ಜೋಡಾದು ವಂದನೆ ಮಲ್ಪುವೆ ಈ ಪ್ರೀತಿ ನಿರಂತರವಾದ ಉಪ್ಪಾಡು ಬೊಕ್ಕ ಈ ಸಂದರ್ಭಡು ಎಂಚ ಪಪ್ಪಮ್ಮನ ಎಣ್ಣೆನ ಎಂಕ್ ಬದುಕನು ಅವಳವಳು ಪಟ್ಟದು ಪೋತಿನೈಕ್ ಒಂಜಿ ರೂಪ ಮೆತ್ತದು ರೂಪ ಕೊರ್ತಿನಾರು ಎನ್ನ ಗುರುಕುಲ ಐನ ಡಾಕ್ಟರ್ ಅಮೃತ ಸೋಮೇಶ್ವರರು ಆರು ಇತ್ತೆಲ ಎನ್ನ ಮಿತ್ತು ಬೊಳ್ಪು ಪಾಡೊಂದುಲ್ಲೇರು ದಾದ ಯಾನು ಪಾತೆರು ನಾಂಡಲ ದಾದ ಯಾನು ಬರೆಪು ನಾಂಡಲ ಅವು ಆರು ಕೈ ಪತ್ತದು ಬರೆಪಾಯಿನವು ಅಂಚಾದು ಅರ್ನ ಪಾದೊಂಡ್ಲ ಈ ಸಂದರ್ಭದ ಭಕ್ತಿ ಎಣ್ಣೋನುವೆ ಅಂತೂ ಇನಿ ಇಂಚಿನೊಂಜಿ ಅದ್ದೂರಿದ ಸನ್ಮಾನ ಮಲ್ಪಾದು ಈ ಕ್ಷಣನು ಈ ದಿನನು ಈ ಕಾರ್ಯಕ್ರಮನು ಅವಿಸ್ಮರಣೀಯ ಮಲ್ತಿನಂಚಿನ ಕೊಲ್ಯ ಬಿಲ್ಲವ ಸಂಘ ನಾರಾಯಣಗುರು ಧ್ಯಾನ ಮಂದಿರ ಕೊಲ್ಯದ ಯುವವಾಹಿನಿ ಘಟಕ ಬೊಕ ಮಹಿಳಾ ವೇದಿಕೆದ ಮಾತೆರಗಲ ಒಂಜೇ ಪಾತೆರಡು ಉಡಲು ಬೊಕ ಮನಸ್ಸು ಒಟ್ಟು ಮಲ್ತದು ಸೋಲೋಯ್ತಿನ ಸಾರ ಸಾರ ಸೋಲ್ಮೇಲು.